ನಮಗೆಲ್ಲ ತಿಳಿದ ಹಾಗೆ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ಮತ್ತು ವಿದೇಶದ ಕೆಲವು ಭಾಗಗಳಲ್ಲಿ ಕೂಡ ಒಂದು ಪ್ರಖ್ಯಾತ ಹೊಂದಿದಂಥ ಈ ದರ್ಗಾ ಇಲ್ಲಿ ಬರುವಂಥ ಎಲ್ಲ ಸಂಪನ್ಮೂಲಗಳನ್ನು ಶಿಕ್ಷಣಕ್ಕಾಗಿ, ಅಂದರೆ ನಮ್ಮ ಕುರಾನ್ ಕಲಿಕೆ ಹಾಗೂ ಲೌಕಿಕ ಮತ್ತು ಭೌತಿಕ ಎರಡೂ ಶಿಕ್ಷಣಕ್ಕಾಗಿ ನಾವು ವ್ಯಯ ಮಾಡುವುದರ ಮೂಲಕ ಈ ಭಾಗದ ಎಲ್ಲ ಜನರಿಗೆ ನಾವು ಪ್ರೀತಿಯ ಪಾತ್ರರಾಗಿಕೊಂಡು ನಮ್ಮ ಸಂಸ್ಥೆಯು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದ್ದು, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಇಲ್ಲಿಗೆ ಭಕ್ತಾದಿಗಳಾಗಿ ಬರುವಂಥದ್ದು ಇಲ್ಲಿಯ ವಾಡಿಕೆ. ಅದೇ ರೀತಿ ಕಳೆದ ಬಾರಿ ಸ್ಟೇಟ್ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರು ಫಾರೂಕ್ ಸಾಬ್ ಅಂತ ಹೇಳುವವರು ಉಲ್ಲಾಳ ದರ್ಗಕ್ಕೆ ಭೇಟಿ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು ನಮಗೆ ಒಂದು ಉಲ್ಲಾಳ ಶಾಖೆಯ ಮ್ಯಾನೇಜರ್ ಮೂಲಕ ನಮಗೆ ತಿಳಿಸಿದರು. ಆದರೆ ಏನೋ ಒಂದು ಕಾರಣಕ್ಕೆ ಅವರಿಗೆ ಆ ದಿವಸ ಬರಲಿಕ್ಕಾಗಲಿಲ್ಲ. ಇನ್ನೊಂದು ದಿವಸ ಬಂದಾಗ ಅವರು ಬಂದು ನಮ್ಮೊಟ್ಟಿಗೆ ಸಹಕರಿಸಿಕೊಂಡು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಅವರು ಬಂದು ಹೋಗುವಾಗ ನಾನು ಅವರಲ್ಲಿ ಒಂದು ವಿನಂತಿಯನ್ನ ಮಾಡಿದೆ. ನಿಮ್ಮಲ್ಲಿ ವ್ಯವಸ್ಥೆ ಇದ್ರೆ ನಮಗೆ ಒಂದು ಟಾಯ್ಲೆಟ್ ಕಾಂಪ್ಲೆಕ್ಸ್ ಅನ್ನ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳುವಂತ ಒಂದು ಪ್ರಶ್ನೆಯನ್ನ ನಾನು ಹಾಕಿದೆ. ಅದಕ್ಕೆ ಅವರು ಏನು ಎತ್ತ ಅಂತೆಲ್ಲ ಕೇಳಿಕೊಂಡು ಕೇರಳಿ ಹೋದ ನಂತರ ಅವರು ನಮಗೆ ಬ್ಯಾಂಕಿನ ಮ್ಯಾನೇಜರ್ ಮೂಲಕ, ಚೋಟಮಂಗಳೂರು ಬ್ರಾಂಚಿನ ಮ್ಯಾನೇಜರ್ ವಿವೇಕ್ ಅವರ ಮೂಲಕ ಒತ್ತಡದ ರೀತಿಯಲ್ಲಿ, ನಾವು ಜಸ್ಟ್ ಕೇಳಿದ್ದು ಮಾತ್ರ, ಆ ರೀತಿಯ ವ್ಯವಸ್ಥೆ ಇದೆಯಾ ಅಂತ ಹೇಳುವಂಥದ್ದು. ಅದು ನಮ್ಮ ಚೋಟ ಮ್ಯಾಂಗ್ಳೂರು ಬ್ರಾಂಚಿನ ಮ್ಯಾನೇಜರು ಅದ್ರ ಹಿಂದೆ ಬಂದು ಅದಕ್ಕೆ ಅಪ್ಲಿಕೇಶನ್ ಕೊಡಿ, ಅದಕ್ಕೆ ಎಸ್ಟಿಮೇಟ್ ಕೊಡಿ, ಅದು ಕೊಡಿ, ಇದು ಕೊಡಿ, ಅವರು ಮಾಡಿದ ಒಂದು ಒತ್ತಾಯ ಅಷ್ಟಿಷ್ಟೇನಲ್ಲ. ಅದರ ಅರ್ಥ ಅವರು ಇರುವ ಈ ಉಲ್ಲಾಳ ಬ್ರಾಂಚಲ್ಲಿ ಅವರ ಸರಹದ್ದಿಯಲ್ಲಿ ಆಗುವಂತ ಕೆಲಸ ಆದ ಕಾರಣ ಅವರ ಮುತುವರ್ಜಿ ವಹಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರ ಆ ಮುತುವರ್ಜಿ ಇವತ್ತು ನಮಗೆ ಬಹಳ ಒಂದು ಫಲಕಾರಿಯಾಗಿದೆ. ನಾನು ಸುಮಾರು 26 ಲಕ್ಷ ರೂಪಾಯಿಯ ಒಂದು ಟಾಯ್ಲೆಟ್ ಕಾಂಪ್ಲೆಕ್ಸ್ ಮತ್ತು ಬಾತ್ರೂಮ್ನ ಯೋಜನೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆದರೆ ಅಲ್ಲಿಂದ ನಮಗೆ ಕಾಲ್ ಬಂದು ಬೆಂಗಳೂರಿನಿಂದ ಅನುಮತಿ ಬಂದಾಗ ನಮ್ಮಲ್ಲಿ ಒಂದು RTGA ಎಂಬ ಒಂದು ಸಂಕೇತ ಇಲ್ಲದ ಕಾರಣ ಅಷ್ಟು ಸಂಪೂರ್ಣ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವುದರಲ್ಲಿ 15 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಡಲಿಕ್ಕೆ ನಾವು ರೆಡಿ ಇದೆ ಅಂತ ಹೇಳುವಂತ ಒಂದು ಮಾತನ್ನು ಹೇಳಿದ ಪ್ರಕಾರ ಇವತ್ತು ನಾವು ಇವತ್ತಲ್ಲಿ ಸೇರ್ಲಿಕ್ಕಾಗಿದೆ. ಅದರ ನಂತರ ನಮಗೆ ಸ್ವಚ್ಛ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ಅಂತ ಹೇಳುವಾಗ ನಮಗೆ ಬಹಳಷ್ಟು ಖುಷಿಯಾಯಿತು. ಅದು ಪ್ರಧಾನಮಂತ್ರಿ ಅವರ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಉಲ್ಲಾಳ ದರ್ಗಾ ಕ್ಯಾಂಪಸ್ ಅಲ್ಲಿ ಕೂಡ ಅದು ಒಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಮಾಡಿಕೊಟ್ರೆ ಇಲ್ಲಿಗೆ ಬರುವಂತಹ ಲಕ್ಷಾಂತರ ಭಕ್ತಾದಿಗಳು ಕೂಡ ಆ ಬ್ಯಾಂಕ್ ಮತ್ತು ದರ್ಗಾಕ್ಕೆ ಇರುವಂತಹ ಒಂದು ಸಂಪರ್ಕ ಯಾವ ರೀತಿ ನಾವು ಅನ್ಯೋನ್ಯತೆ ಇದೆ ಅಂತ ಹೇಳುವಂಥದ್ದು ತೋರಿಸಿಕೊಡುವ ರೀತಿಯಲ್ಲಿ ಆಗಿದೆ ಅಂತ ಹೇಳುವ ಒಂದು ಖುಷಿಯಲ್ಲಿ ನಾವು ಇದೆ ಇವತ್ತು. ಆದರೆ ಪುನಃ ಮಳೆ ಜಾಸ್ತಿ ಆಗುವುದರಿಂದ ಸಾಯಿಗಳು ಕೂಡ ಜಾಸ್ತಿ ದೂರ ಹೋಗ್ಲಿಕ್ಕೆ ಇರುವುದರಿಂದ ನಾನು ವಿಶೇಷವಾಗಿ ಈ ಬಗ್ಗೆ ಮಾತಾಡಿದೆ. ಉಲ್ಲಾಳದ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತಲ್ಲ, ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಹೇಳಿದ್ರೆ ನಾನು ಬಹಳ ಸಿಕ್ಕದಿಂದ ತೀವ್ರ ಹಾಗೆ ಬ್ಯಾಂಕಿನ ವಹಿವಾಟಲ್ಲಿ ಪ್ರಾಥಮಿಕವಾಗಿ ಬಹಳ ಕಠಿಣ ಇರ್ತದೆ. ಎಲ್ಲ ದಾಖಲೆಗಳು ಜಾಸ್ತಿ ಕೇಳ್ತಾರೆ. ಅದಾದ ಮೇಲೆ ಅಲ್ಲಿಯ ಸಂಪರ್ಕ ಖಾತೆ ಹೊಂದಿದ ಮೇಲೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಸ್ವಂತ ಒಡನಾಟದಲ್ಲಿ ಇರುವ ಹಾಗೆ ಅಷ್ಟು ಒಂದು ಸುಲಲಿತವಾದ ಬ್ಯಾಂಕ್, ಕನಿಷ್ಠವಾದಂತ ಬೇಜವಾಬ್ದಾರಿ ದರಗಳಿಲ್ಲದಂತ ವ್ಯವಸ್ಥೆ ಮಾಡುವಂತ ಬ್ಯಾಂಕ್ ಅಂತ ಹೇಳುವಂಥದ್ದು ನಮಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಪ್ರಾಥಮಿಕವಾಗಿ ಸ್ವಲ್ಪ ಕಠಿಣವಾಗಿರ್ತದೆ. ಆಗ ಜನರು ಮಾತ್ರ ಸ್ಟೇಟ್ ಬ್ಯಾಂಕಿನ ಬಗ್ಗೆ ಸ್ವಲ್ಪ ಸ್ಟೇಟ್ ಬ್ಯಾಂಕಿನ ಅವಸ್ಥೆ ಹೀಗೆ ಅಂತ ಹೇಳುವಂತ ಒಂದು ಮಾತನ್ನ ಕೇಳಿದ್ದೇವೆ ನಾವು. ಆದರೆ ನಾನು ಆ ಮಾತು ಹೇಳಿಕೆ ಕಾರಣ ಅದು ಪ್ರಾರಂಭ ಆಗಿ ನಾವು ಅದರ ಜೊತೆಯಲ್ಲಿ ಬೆಳೆದ ಮೇಲೆ ಭಾರತೀಯ ಸ್ಟೇಟ್ ಬ್ಯಾಂಕಿನಷ್ಟು ಉತ್ತಮವಾದ ಬ್ಯಾಂಕ್ ಇಲ್ಲ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಪುನರುಚ್ಚರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೆಲವೊಂದು ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳಂತ ಆಗುವಂತ ಕೆಲವು ನ್ಯೂನತೆಗಳನ್ನು ಮೇಲಾಧಿಕಾರಿಗಳು ಸರಿ ಮಾಡಬೇಕು ಅಂತ ಹೇಳುವಂತ ಒಂದು ರಿಕ್ವೆಸ್ಟ್ ಅನ್ನು ಕೂಡ ನಾನು ಮಾಡ್ತೇನೆ. ಏನಂತ ಹೇಳಿದ್ರೆ ಕೆಲವೊಂದು ಸಣ್ಣ ಸರ್ಟಿಫಿಕೇಟ್ಗಳು ಬ್ಯಾಂಕಿನಿಂದ ಕೊಡುವಂಥದ್ದು ಅಗತ್ಯ ಇರ್ತದೆ. ಅದು ಬ್ಯಾಂಕಿನ ಸರ್ಕಾಧಿಕಾರಿಗಳಿಗೆ ಅಧಿಕಾರ ಇರ್ತದೆ. ಅವರು ಆ ಕೆಲಸ ಮಾಡುವುದಕ್ಕೋಸ್ಕರ ಅದು ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ತಲೆ ತಪ್ಪಿಸುವಂತ ಕೆಲವು ವಿಚಾರಗಳಿದೆ. ಅದನ್ನೆಲ್ಲ ಸ್ವಲ್ಪ ತಾವು ನೋಡಿಕೊಂಡಿದ್ರೆ ಜನಸಾಮಾನ್ಯರು ಇರುವಂತ ಬಹಳ ಪಾಪದ ಬಡ ವರ್ಗದ ಜನ ಇರುವಂತದ್ದು
ನಾವು ಬಡವರ್ಗದವರಿಗೆ ಆಸ್ತಿ ಪ್ರಮಾಣದಲ್ಲಿರೋ ಅದಕ್ಕಾಗಿ ಈ ಭಾರತೀಯ ಸ್ಟೇಟ್ ಬ್ಯಾಂಕ್ ಉತ್ತಮವಾದ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ನಾನು ಉಳ್ಳಾಲದ ಜನತೆ ಪರವಾಗಿ ಕೇಳಿಕೊಂಡು ಈಗಿನ ಶಾಖಾಧಿಕಾರಿಗಳು ಬಹಳ ನಗುಮುಖದಿಂದ ಜನರ ಸೇವೆಯನ್ನು ಮಾಡುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಒಂದು ಕಾಲದಲ್ಲಿ ಕಂಪ್ಯೂಟರ್ ಬಂದಾಗ ಉಳ್ಳಾಲ ಸ್ಟೇಟ್ ಬ್ಯಾಂಕಿಗೆ ಬಹಳ ಹೆಸರು ಕೆಟ್ಟಿದ್ದು. ಅಲ್ಲಿ ಎಲ್ಲ ಹಳೆ ಬರೆಯುವುದರಲ್ಲಿ ಅವರಿಗೆ ಕಂಪ್ಯೂಟರ್ ಹೊತ್ತಿಗೆ ಗೊತ್ತಿರುವುದಿಲ್ಲ ಜಾಸ್ತಿಯಾಗಿ. ಪ್ರಾರಂಭವಾದಂತಹ ಹಂತದಲ್ಲಿ ಅವರಿಗೆ ಅದರ ಐಡಿಯಾ ಇಲ್ಲದೆ ಇಲ್ಲಿ ಹೋಗಿ ನೋಡುವಾಗ ತುಂಬಾ ಕಷ್ಟ ಆಗ್ತಾ ಇದೆ. ಈಗೆಲ್ಲ ಹೊಸ ಹೊಸ ನವ ಯುವಕ ಪೀಳಿಗೆಯನ್ನು ನೀವು ಹಾಕಿಕೊಂಡು ಉತ್ತಮವಾದ ಸೇವೆಯನ್ನು ನಡೀತಾ ಇದ್ದೀರಿ. ಅದರ ಜೊತೆಗೆ ನಮ್ಮ ಯುವ ಮಂತ್ರಿಗಳು ಶಾಖಾಧಿಕಾರಿಗಳು ತುಂಬಾ ಪ್ರೀತಿಯಿಂದ ಜನರಿಗೆ ಕೆಲಸ ಮಾಡ್ತಾರೆ ಅಂತ ಹೇಳುವಂತ ಮಾತನ್ನು ಹೇಳಿ ಈ ಒಂದು ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಮ್ಮ ಕೇಳಿಕೆಗೆ ಹೋಗ್ಬಿಟ್ಟು ನಮ್ಮ ಈ ಒಂದು ಶೌಚಾಲಯ ಸಂಕೀರ್ಣಕ್ಕೆ ಅನುಮತಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಾರಣೀಭೂತರಾದಂಥ ಇವತ್ತಿನ ಈ ಸಮಾರಂಭದ ಉಪಸ್ಥಿತಿರುವಂಥ ಸುಕುಮಾರ್ ವಿಕೆ ರವರನ್ನು ಉಳ್ಳಾಲ ದರ್ಗಾ ಸಮಿತಿ, ಚಾರಿಟೇಬಲ್ ಟ್ರಸ್ಟ್, ಅರಬಿಕ್ ಟ್ರಸ್ಟ್, ಅದೇ ರೀತಿ ನಮ್ಮ ಉಳ್ಳಾಲದ ಜನತೆ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ವೈಸ್ ಪ್ರೆಸಿಡೆಂಟ್ UK ಮೋನು ಇಸ್ಮಾಯಿಲ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಏನೆಲ್ಲ ಯೋಜನೆ ಇದೆ ಅದನ್ನು ಕೂಡ ನಮ್ಮ ದರ್ಗಾದೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಂಡು ಗೋಪಾಲಕೃಷ್ಣ ಅವರನ್ನು ಕೂಡ ನಾನು ನಮ್ಮ ಟ್ರಸ್ಟ್ ಹಾಗೂ ಜಮಾತ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಹುಸೇನ್ ಪಿಲಿಮೋನ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಕಾರ್ಯಗಳನ್ನು ಮತ್ತು ಇಲ್ಲಿ ಸೇರಿದ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತ ಮಾಡಿ ಇನ್ನು ಮುಂದೆ ಕೂಡ ಭಾರತೀಯ ಸ್ಟೇಟ್ ಬ್ಯಾಂಕ್ तो आर्थिक विकास के साथ साथ अपना सामाजिक विकास भी एक कर्तव्य है। तो उसके हिसाब से अपना स्टेट बैंक में एक फंड उपयोग करता है जो अपना कॉर्पोरेट सोशल रेस्पॉन्सिबिलिटी के नाम पे जाना जाता है। तो कॉर्पोरेट सोशल रेस्पॉन्सिबिलिटी के अंतर्गत स्टेट बैंक बहुत ज़्यादा काम करते हैं, जो जैसे एजुकेशन हो गया, हेल्थ केयर हो गया, स्किल डेवलपमेंट, ऐसा कई इसमें वो पैसा खर्च करते हैं तो कि समाज जो है ऊपर उठ जाए और समाज के हर आदमी के पास अपना जीने का साधन हो जाए। तो इसके अंतर्गत अभी ऐसा चल रहा है कि अपना स्वच्छ भारत जो प्रधानमंत्री सेंट्रल गवर्नमेंट का एक स्कीम है, तो उसमें सैनिटेशन के इसमें अपना स्वच्छ भारत के अंतर्गत पैसा देते हैं ताकि अपना समाज के लोगों को उसको सुविधा प्राप्त हो और समाज अच्छी तरह तरक्की करे। तो इस संदर्भ में हम याद करते हैं कि जनवरी महीने में हमारे चीफ जनरल मैनेजर मिस्टर फारूकी साहब बेंगलुरु से अपना दरगाह में विजिट किया हुआ था। तो उसी समय में उनका मुलाकात रशीद साहब से और ऑफिसर से हुआ यहाँ पर। तो तभी उन्होंने एक प्रस्ताव रखा गया था कि यहाँ पर एक टॉयलेट का कंस्ट्रक्शन करना है और उन्होंने रिक्वेस्ट किया कि इससे स्टेट बैंक की तरफ से कोई सहायता प्राप्त करें तो बहुत अच्छी बात है। तो साहब ने उसी समय आश्वासन दिया कि जो भी अपेक्षा हो सकता है उसका उन्होंने सहायता देंगे। और उन्होंने वहाँ जाने के बाद बेंगलुरु जाने के हम लोग का इंस्ट्रक्शन दिया कि जाके पता करो कितना कॉम्प्लेक्स बना रहे कितना क्या है। तो इन ट्रेन में हमने इनसे बात किया तो ये पता चला कि 9 बाथरूम का कंस्ट्रक्शन करना है। तो ये प्रस्ताव रखा गया और हमें ये कहने में बहुत ज़्यादा खुशी हो रही है कि साहब ने इस कंस्ट्रक्शन की तरफ से बैंक की ओर से अपना 15 लाख रुपए का फंड एलोकेट किया है। तो ये आयोजन इसलिए किया जा रहा है कि हम अपना 15 लाख का चेक जो है आज रशीद साहब और उनकी कमेटी को हम प्रस्तुत करेंगे
और आप लोग तो यही निवेदन है कि स्टेट बैंक से जुड़े रहें। स्टेट बैंक की बहुत ज़्यादा स्कीम्स हैं, सबको फ़ायदा उठाएं और देश को आगे बढ़ाएं, साथ साथ सबकी तरक्की हो जाए। धन्यवाद। मैं आमंत्रित करता हूँ सर को कि स्टेट को प्रस्तुत करें। ಈ ಸ್ವಚ್ಛ ಭಾರತ್ ಆಂದೋಲನ ಇದರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸರಿಯಾಗಿ ನಾವು ಇತಿಹಾಸ ನೋಡಿದರೆ ಮಹಾತ್ಮ ಗಾಂಧಿ ಸಮಯದಿಂದ ಬಂತು. ಸ್ವಚ್ಛ ಮಾಡೋದು ಹೇಗೆ, ಇಂಡಿಯಾವನ್ನು ಹೇಗೆ ಸ್ವಚ್ಛ ಮಾಡೋದು, ಎಲ್ಲ ವಿಧದಲ್ಲಿ ಯಾವ ರೀತಿ ಸ್ವಚ್ಛ ಮಾಡಬೇಕು, ಆಂತರಿಕ ಹಾಗೂ ಹೊರಗಿಂದ ಎರಡೂ ರೀತಿಯಲ್ಲಿ ಒಳ್ಳೆ ಮಾಡಬೇಕು ಎಂದು ಮಹಾತ್ಮ ಗಾಂಧಿ ಹೇಳಿದರು. ಅದರ ಪ್ರಕಾರ ವರ್ಷ ಪ್ರತಿಯೊಬ್ಬ ವ್ಯಕ್ತಿ ಲೀಡರ್ ಏನೇನು ಪ್ಲಾನ್ ಮಾಡಿಕೊಂಡು ಬಂದು ಹೇಗೆ ಇಂಡಿಯಾವನ್ನು ಸ್ವಚ್ಛ ಸ್ಥಿತಿಯಾಗಿ ಮಾಡಬೇಕು. 2005ರಲ್ಲಿ ಕೀಪ್ ಯುವರ್ ಸಿಟಿ ಕ್ಲೀನ್, ಮಂಗಳೂರಲ್ಲಿ ನಿಮ್ಮ ಸಿಟಿಯನ್ನು ಸ್ವಚ್ಛತೆಗೆ ತನ್ನಿ ಎಂದು ಭರತ್ ಕುಮಾರ್ ಮೀನಾ ಅವರಿರುವ ಟೈಮಲ್ಲಿ ಒಂದು ಪ್ಲಾನ್ ಮಾಡಿದ್ರು. ಅದರ ಪ್ರಕಾರ ತುಂಬ ಕೆಲಸ ನಡೆಯಿತು ಮಂಗಳೂರಲ್ಲೆಲ್ಲ. ಆಮೇಲೆ ಶಾಲೆ, ಕಾಲೇಜು, NSS ಸ್ಟೂಡೆಂಟ್ಸ್ ಎಲ್ಲ ಕಡೆ ಹೋಗಿ ಸ್ವಚ್ಛ ಭಾರತ್ನ ಬಗ್ಗೆ ಕ್ಲಾಸ್ ಕೊಡಲಿಕ್ಕೆ ಶುರು ಮಾಡಿದ್ರು, ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಸ್ಟೇಟ್ ಬ್ಯಾಂಕ್ ಎಂಪ್ಲಾಯೀಸ್ ಪ್ರತಿ ವರ್ಷ ಸ್ವಚ್ಛ ಭಾರತ್ನ ಬಗ್ಗೆ ಕೆಲಸ ಮಾಡ್ತಾ ಬರ್ತಾ ಇದ್ರು. ಲಾಸ್ಟ್ ಇಯರ್ ನಾವು ಇಲ್ಲಿ ಬಂದೆವು, ಸೋಮೇಶ್ವರ ಬೀಚಿಗೆ ಬಂದೆವು, ಬೀಚ್ ಕ್ಲೀನಿಂಗ್ ಮಾಡಿದ್ರು. ರೋಟ್ರಾಕ್ಟ್ನವರೊಟ್ಟಿಗೆ, ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಅವರೊಟ್ಟಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿತ್ತು. ಎಲ್ಲ ರಾಶಿ ಏನು ಬಿದ್ದಿರುತ್ತೆ ಈ ಬೀಚ್ ಪಕ್ಕದಲ್ಲಿ ಅದನ್ನೆಲ್ಲ ತೆಗೆದು ಮತ್ತೊಂದು ಕಡೆಗೆ ಡಂಪ್ ಮಾಡಿ, ಡಂಪ್ ಯಾರ್ಡಿಗೆ ಅಂಥದ್ದೆಲ್ಲ ಮಾಡಿದ್ರು. ಈಗ ಟಾಯ್ಲೆಟ್ ವ್ಯವಸ್ಥೆ ಇದು ಕೂಡ ಈಗಿನ ಸರ್ಕಾರದ ಒಂದು ಕಾರ್ಯಕ್ರಮ. ಎಲ್ಲ ಮನೆಗಳಿಗೂ ಒಂದು ಟಾಯ್ಲೆಟ್ ಬೇಕು. ಹಾಗೆ ಎಲ್ಲಿ ದೊಡ್ಡ ಸಂಸ್ಥೆಗಳಿವೆ ಅಲ್ಲಿಯೂ ಕೂಡ ಟಾಯ್ಲೆಟ್ ವ್ಯವಸ್ಥೆ ಆಗಬೇಕು. ಉದಾಹರಣೆಗೆ ಇಲ್ಲೇ ನಾವು ತಗೊಂಡ್ರೆ ಇಲ್ಲಿ ಟಾಯ್ಲೆಟ್ಸ್ ಇದೆ, ಆದರೆ ಇಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಇಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ, ಇಲ್ಲಿಗೆ ಕೂಡ ಬೇಕೆಂದು ಯಾವಾಗ ಬಶೀರ್ ಸಾಹೇಬರು ಕೇಳ್ತಾರೆ, ನಮ್ಮ CGM ಚೀಫ್ ಜನರಲ್ ಮ್ಯಾನೇಜರ್ ಫರೂಕ್ ಶಾ ಇಲ್ಲಿ ಬಂದಿದ್ರು. ಆ ಟೈಮಲ್ಲಿ ಸಮಯದಲ್ಲಿ ಒಂದು ಮಾತು ಹೇಳಿರ್ತಾರೆ, ನೆಕ್ಸ್ಟ್ ಅವರು ಈ ಚೆಕ್ ಕೊಟ್ಟು ಕಳಿಸ್ತಾರೆ. ಏನು ಹೇಳ್ತಾರೆ ಅಂದರೆ ಇಲ್ಲಿ ಕೂಡ ಆದಷ್ಟು ಬೇಗ ಮೈಟ್ ಬಿ 2 months, 3 months, 4 months ಒಳಗೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಆಗಲಿ ಇಲ್ಲಿ, ಆಗ ಕೂಡ ನಾನು ಬರ್ತೇನೆ ಎಂದು ಹೇಳಿದ್ದಾರೆ ಅವರು. ಹಾಗೆ ಹೇಳಿದ್ದೀನಿ ಅವರು. ಸೊ ಅವರು ಬಂದೇ ಬರ್ತಾರೆ, ಒಳ್ಳೆ ವ್ಯಕ್ತಿ ನಮ್ಮ ಲೀಡರ್ ಅವರು. ಸೊ ಆದಷ್ಟು ಬೇಗ ಇಲ್ಲಿ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡು, ಟಾಯ್ಲೆಟ್ ಅಂದರೆ ಅದು ಸ್ನಾನಕ್ಕೆ ಕೂಡ ಇದೆ, ಆ ರೀತಿ ಎರಡು ವ್ಯವಸ್ಥೆ ಇದೆ ಇಲ್ಲಿ. ಸೊ ಅಂಥದ್ದೊಂದು ಒಳ್ಳೆಯದೊಂದು ಕೆಲಸ ಆಗ್ತಾ ಇರುತ್ತೆ ಇಲ್ಲಿ ಎಂದು ನಮಗೆಲ್ಲ ಖುಷಿ ಇದೆ. ಸ್ವಚ್ಛ ಭಾರತ್, ಒಂದು ಮಾತು, ಸ್ವಚ್ಛ ಭಾರತ್ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಬೇಕು. ಮನೆಯ ಕಸ ಹೊರಗೆ ಹೋಗಬಾರ್ದು. ಹೊರಗೆ ಹೋಗುವುದಾದ್ರೆ ಅದು ಯಾವ ಸ್ಥಳಕ್ಕೆ ಹೋಗಿ ಬಿಡಬೇಕು, ಅಲ್ಲಿ ಬೀಳಿ ನಾವೆಲ್ಲ ನಮ್ಮ ಸಿಟಿಯನ್ನು ಕ್ಲೀನ್ ಆಗಿರುವ ಎಂದು ಒಂದು ಮಾತು ಹೇಳಿ ನನ್ನ ಮಾತನ್ನು. ನಮ್ಮ ರಾಜ್ಯಾದ್ಯಂತ ಹೆಸರು ಪಡೆದಿರುವ ಪುಣ್ಯಕ್ಷೇತ್ರಗಳಲ್ಲಿ ನಮ್ಮ ಉಳ್ಳಾಲ ದರ್ಗವು ಒಂದು. ತನ್ನ ಜನರಿಗೆ ಧಾರ್ಮಿಕ ಭಾವನೆಗಳನ್ನು ಬಿತ್ತುವುದರ ಮೂಲಕ, ಧಾರ್ಮಿಕ ಭಾವನೆಗಳನ್ನು, ಚಿಂತನೆಗಳನ್ನು ಚೇತರಿಸುವ ಮೂಲಕ ವಿದ್ಯಾಕ್ಷೇತ್ರದಲ್ಲಿ ಸಹ ಮುನ್ನಡೆಯಿತು. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವಂತ ಒಂದು ಸಾಮರಸ್ಯ ಹೊಂದಿರುವಂತಹ ಒಂದು ಕೆಲವೇ ಕ್ಷೇತ್ರಗಳಲ್ಲಿ ಉಳ್ಳಾಲ ದರ್ಗವು ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಮೊದಲಾಗಿ ಇಚ್ಛೆ ಪಡ್ತಾ ಇದ್ದೇನೆ. ಸ್ವಚ್ಛ ಭಾರತ ಕಲ್ಪನೆಯ ಬಗ್ಗೆ ಈಗ ತಾನೇ ನಮ್ಮ ಕಿಶೋರ್ ಕುಮಾರ್ ಹೇಳಿದ್ರು, 92ನಲ್ಲಿ ಭರತ್ಲಾಲ್ ಮೀನಾ ಅಂತೇಳಿ ಆ ಕೆಲಸ ಸ್ಟಾರ್ಟ್ ಮಾಡಿದ್ರು ಅಂತೇಳಿ.
ಭರತ್ಲಾಲ್ ಮೀನಾರ್ ಅವರ ಆ ಟೀಮ್ನಲ್ಲಿದ್ದ ಒಬ್ಬ ಸದಸ್ಯ ನಾನು ಆಗಿದ್ದೇನೆ ಅಂತ ಹೇಳಲಿಕ್ಕೆ ಈ ಹೊತ್ತಿನಲ್ಲಿ ನನಗೆ ಹೆಮ್ಮೆ ಆಗ್ತಾ ಇದೆ. ಕಾರ್ಕಳದಲ್ಲಿ ಡ್ಯೂಟಿ ಮಾಡ್ತಾ ಇದೆ. ಭರತ್ಲಾಲ್ ಮೀನಾರ್ ಸ್ವಚ್ಛತಾ ಕಾರಣಕ್ಕೆ ನನ್ನನ್ನು ಅಂಬೇಡ್ಕರ್ ಆಗಲಿ ಕೆಲಸ ಮಾಡ್ತೀನಿ. ಪ್ರಾಯಶಃ ನಾವೆಲ್ಲರೂ ಸ್ವಚ್ಛತೆ ಬಗ್ಗೆ ನಾವೆಲ್ಲರೂ ಮಾತಾಡ್ತೇವೆ. ಅದರಲ್ಲಿ ಮುನ್ನುಡಿಯಾಗಿ ನಾನೊಂದು ಕೆಲವು ಮಾತು ಹೇಳಿದ್ ಮಾಡ್ತೇನೆ. ಎಲ್ಲಾ ಕಡೆಗಳಲ್ಲಿ ಹೇಳ್ಬೋದು ಭಾರತ ಮುನ್ನುಗ್ಗುತ್ತಿದೆ, ಭಾರತ ಮುನ್ನುಗ್ಗುತ್ತಿದೆ, ಭಾರತ ಮುಂದುವರೆದ ದೇಶ ಆಗ್ತದೆ, ಭಾರತ ಅಭಿವೃದ್ಧಿ ದೇಶವಾಗ್ತದೆ. ನಾವೆಲ್ಲರೂ ಹೇಳ್ತಿರುವಾಗ ಒಂದು ಪ್ರಶ್ನೆ ಬರ್ತದೆ, ಯಾವುದರಲ್ಲಿ ಮುಂದಿದೆ ಅಂತ ಹೇಳಿ. ಚಿನ್ನವನ್ನು ಕೊಂಡುಕೊಳ್ಳುವುದರಲ್ಲಿ ಭಾರತ ಜಗತ್ತಿನ ಮೊದಲ ದೇಶ. ಗೋಲ್ಡ್ ಅನ್ನು ಪರ್ಚೇಸ್ ಮಾಡುವಲ್ಲಿ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ಅದು ಭಾರತ ದೇಶ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಸಿದ್ಧ ಉಡುಪುಗಳನ್ನು ತಯಾರಿಸಿ ಮಾರಾಟ ಮಾಡೋದ್ರಲ್ಲಿ ಯಾವುದು ಪ್ರಥಮ ದೇಶ ಹೊಂದಿದೆ ಅಂತ ಹೇಳಿದ್ರೆ ಅದು ಭಾರತ ದೇಶ ಅಂತ ಹೇಳ್ತೇವೆ. ಹಾಲಿನ ಉತ್ಪನ್ನಗಳಲ್ಲಿ ಹೆಸರುವಾಸಿಯಾದ ದೇಶ ಯಾವುದಂದ್ರೆ ಹಾಲೆಂಡ್ ಅನ್ನು ಹಿಂದೆ ಹಾಕಿ ಮುಂದುವರಿದ ದೇಶದಲ್ಲಿ 2ನೇ ಪೀಠದಲ್ಲಿರುವಂತಹ ದೇಶ ಅಂದ್ರೆ ಅದು ನನ್ನ ಭಾರತ ದೇಶ ಅಂತ ಹೇಳ್ತೇವೆ. ITBT ಇಂಜಿನಿಯರ್ಗಳನ್ನು ತಯಾರು ಮಾಡಿ ಹೊರ ದೇಶಕ್ಕೆ ಕಳಿಸುವುದು ಜಗತ್ತಿನ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಮುಂದುವರಿದ ಯುವ ಜನಾಂಗ ಯಾವ್ದಂತ ಹೇಳಿದ್ರೆ ಭಾರತೀಯ ಜನಾಂಗ ಅಂತ ಹೇಳ್ತೇವೆ. ವೈದ್ಯಕೀಯ ಅದೇ ವಿಷಯದಲ್ಲಿ ಕೆಲವು ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಸಹ ನಾವು ಮುನ್ನಡೆ ಇರ್ತೇವೆ ಅಂತ ಹೇಳುವಾಗ ಆಂತರಿಕವಾದ ಕೆಲವೊಂದು ನಮ್ಮದೇ ಆದ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಂದ ಜಗತ್ತಿನ ಭೂಪಟದಲ್ಲಿ ಸಿರಿವಂತರ ನಾಡಾದ್ರೂ ಬಡವರು ವಾಸಿಸುವಂತಹ ದೇಶ ಅಂತ ಒಂದು ಹಣೆಪಟ್ಟಿಯನ್ನು ಸಹ ನಾವು ಕಟ್ಟಿಕೊಂಡಿದ್ದೇವೆ. ಸಿರಿವಂತ ನಾಡಾದ್ರೂ ಬಡವರು ವಾಸಿಸುವಂತಹದ್ದು ಮೂಲಭೂತ ಸೌಕರ್ಯಗಳ ಮಟ್ಟಿಗೆ ನಾವು ಬಹಳ ಹಿಂದಿದ್ದೇವೆ. ಯಾಕಂತ ಹೇಳಿದ್ರೆ ಮೊನ್ನೆ ತಾನೇ ಬಂತು ಆರೋಗ್ಯವಂತ ದೇಶಗಳು ಪಟ್ಟಿ 195 ದೇಶಗಳ ಪಟ್ಟಿ ಹೊರಗೆ ಬರುವಾಗ ಅದರಲ್ಲಿ ನಮ್ಮ ಭಾರತದ ನಂಬರ್ ಇದ್ದದ್ದು 145. 195 ದೇಶಗಳ ಪೈಕಿ 145ನೇ ಪಟ್ಟಿಗೆ ನಾವು ಹೋಗುದು ಒಂದಾದ್ರೆ, ಎರಡನೇದಾಗಿ 195 ಸ್ವಚ್ಛತೆ ಪಟ್ಟಿ ಮಾಡಿದ್ದಾರೆ ದೇಶಗಳಲ್ಲಿ. ಅದರಲ್ಲಿ ಭಾರತದ ಸಂಖ್ಯೆ 129. 195 ದೇಶಗಳ ಪೈಕಿ 129ನೇ ಸ್ಥಾನವನ್ನು ಗಳಿಸಿದಂತ ನಾವು ಸ್ವಚ್ಛ ಭಾರತದ ಕಲ್ಪನೆ, ಬಂಗಾರವನ್ನು ಅತಿ ಹೆಚ್ಚು ಖರೀದಿಸುವಂತ ದೇಶ, ಜಗತ್ತಿನಲ್ಲಿ ಒಂದು ಹೆಸರುವಾಸಿಯಾದ ಸ್ಟೇಟ್ ಬ್ಯಾಂಕ್ ಈಗ ನಮ್ಮೊಂದಿಗೆ ಭಾರತೀಯ ಸ್ಟೇಟ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಅಂತ ಬಿಟ್ರೆ ಬಹಳ ಒಂದು ಹೆಸರುವಾಸಿಯ ನಂಬರ್ 1 ದೇಶ ಹೋಗುವಂತ ಈಗ ನಮ್ಮ ಬ್ಯಾಂಕ್. ಆ ಬ್ಯಾಂಕ್ ತನ್ನ ಆಂತರಿಕ ಸೌಲಭ್ಯಗಳಲ್ಲಿ ಏನು ತನ್ನ ಹಣಕಾಸು ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಗಾಗಿ ಏನು ಮೀಸಲಿಡಲಿದೆ ಅದನ್ನು ಅತ್ಯುತ್ತಮವಾದ ಒಂದು ಜಾಗವನ್ನೇ ಅದು ಆರಿಸಿಕೊಂಡಿದೆ. ಯಾಕಂದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಚಿಂತನೆಯನ್ನು ಮಾಡಿ ಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡುವಂತಹ ಒಂದು ಈ ಪ್ರಸಿದ್ಧ ಕ್ಷೇತ್ರ ದರ್ಗಾಕ್ಕೆ ಮೊದಲದಾಗಿ ತನ್ನ ಶೌಚಾಲಯವನ್ನು ಸ್ವಚ್ಛ ಭಾರತ ಕಲ್ಪನೆಯನ್ನು ನೀಡಿ ಈ ದರ್ಗಾದ ಆಡಳಿತ ಮಂಡಳಿಯನ್ನು ಮತ್ತು ಅಧ್ಯಕ್ಷರನ್ನು ನಮ್ಮೆಲ್ಲರನ್ನು ಒಂದು ಪ್ರೋತ್ಸಾಹ ನೀಡುವಂತ ಒಂದು ಕೆಲಸ ಮಾಡಿದ್ರೆ. ಯಾಕಂತ ಹೇಳಿದ್ರೆ ದರ್ಗಾದ ಮುಖಾಂತರವೇ ಸ್ವಚ್ಛತಾ ಕಾರ್ಯಕ್ರಮಗಳು ಉಳ್ಳಾಲದಲ್ಲಿ ನಡೀಬೇಕಾಗಿದೆ. ಯಾಕಂದ್ರೆ ಉಳ್ಳಾಲ ಮಸೀದಿ ಎಷ್ಟು ಪ್ರಸಿದ್ಧಿಯೋ ಅಲ್ಲಿ ಪರಿಸರವನ್ನು ಬಂದಾಗ ಈ ಮಸೀದಿಯ ಘನತೆಗೆ, ಈ ದರ್ಗಾದ ಘನತೆಗೆ ಧಕ್ಕೆ ಬರುವಂತಹ ಕೆಲವು ವ್ಯವಸ್ಥೆಗಳನ್ನು ನಾವಿಲ್ಲಿ ಆಸುಪಾಸಿನಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಸ್ವಚ್ಛತೆಗೆ ಮೊದಲಾದ್ರೆ ಅದು ಶುಭ್ರತೆ ಅಂದ್ರೆ ನಾವೆಲ್ಲರೂ ಮಸೀದಿಗೆ ಪ್ರಾರ್ಥನೆ ಯಾವುದಕ್ಕೆ ಹೋಗುದಾದ್ರೆ ಒಂದು ಸ್ವಚ್ಛತೆಯನ್ನು ಬಾಹ್ಯ ಅಂತರದಲ್ಲಿ ನಾವು ಒಂದು ಸ್ವಚ್ಛತೆ ಮಾಡೋದು. ನಮಾಜಿಗೆ 5 ಸಲ ಹೋಗುದಾದ್ರೆ 5 ಸಲ ಒಂದು ನಾವು ನಮ್ಮ ದೇಹ ಶುದ್ಧಿ ಮಾಡಿಕೊಂಡು ಮನಶುದ್ಧಿಗೆ ಹೋಗ್ಬೇಕು ಅಂತ ಒಂದು ನಮ್ಮ ಕುರಾನ್ನಲ್ಲಿ ಹೇಳ್ತಿರ್ಬೋದು. ಮೊದಲು ನೀನು ಶುದ್ಧನಾಗು, ಆನಂತರ ಇದರ ಶುದ್ಧರಿಂದ ಧರ್ಮ ಪ್ರಚಾರವನ್ನು ಅಥವಾ ತನ್ನ ಪ್ರವಾದಿಯವರ ಮಾತುಗಳನ್ನು ಪ್ರಚಾರಿಸುವಂತೆ ಹೇಳುವಂತಹ 10 ಹಲವು ಮಾತುಗಳ ಬಗ್ಗೆ ಅದಕ್ಕೆ ಪೂರಕವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ತನ್ನ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಈ ಮಸೀದ್ ದರ್ಗಾಕ್ಕೆ ಒಂದು ಪ್ರೋತ್ಸಾಹ ನೀಡಿತು. ನಿಜವಾಗಿ ದರ್ಗಾಕ್ಕೆ ದುಡ್ಡಿನ ಅವಶ್ಯಕತೆ ಬರ್ಲಿಕ್ಕಿಲ್ಲ. ಭಕ್ತಾದಿಗಳು ಒಬ್ಬೊಬ್ಬರ ಇಂಥದ್ದು ಹದ್ದನ್ನು ಕಟ್ಟಿಕೊಡುವಂತಹ ಒಂದು ವ್ಯವಸ್ಥಿತ ನೆಲೆಯಲ್ಲಿ ಕಟ್ಟಿಕೊಡುವಂತಹ ಒಂದು ಆಸ್ತಿವಂತರು ಸ್ಥಿತಿವಂತರಾಗಿರುವ ಸಹ ತನ್ನ ಚಿಂತನೆಯನ್ನ, ಸ್ವಚ್ಛ ಭಾರತ ಚಿಂತನೆಯನ್ನ ಜನಸಾಮಾನ್ಯರಲ್ಲಿ ಹಂಚಲಿಕ್ಕೆ, ಅದನ್ನು ಪ್ರೋತ್ಸಾಹಿಸಲಿಕ್ಕೆ ಅದೆಲ್ಲವೂ ನಮ್ಮ ದರ್ಗಾ ಮುಖಾಂತರ ಮಾಡಿದ್ರೆ ಪರಿಣಾಮಕಾರಿಯಾಗುವುದು ಆಗ್ಬೋದು ಅನ್ನೋ ಚಿಂತನೆಯಲ್ಲಿ ಬ್ಯಾಂಕ್ ಈ ತನ್ನ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾನು ಮೊದಲಾಗಿ ಬ್ಯಾಂಕಿನ ಎಲ್ಲ ಇವರನ್ನ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.